ಉಡುಪಿ ಜಿಲ್ಲೆಯಿಂದ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಹೆಜಮಾಡಿಯಿಂದ ಬೈಂದೂರು ಶಿರೂರುವರೆಗೆ ಬರುವ ನದಿಗಳಿಗೆ ಕಟ್ಟಲಾಗಿರುವ ಹಲವಾರು ಸೇತುವೆಗಳು ಇವೆ. ಇಲ್ಲಿ ಕಸ ತ್ಯಾಜ್ಯ ಎಸೆಯಬಾರದು ಎನ್ನುವ ಸೂಚನೆ ಫಲಕಗಳನ್ನು ಅಲ್ಲಿಯ ಆಡಳಿತ ವ್ಯವಸ್ಥೆಗಳು ಅಳವಡಿಸಿದ್ದರೂ ತ್ಯಾಜ್ಯ ಎಸೆಯುವ ಕೃತ್ಯಗಳು ನಡೆಯುತ್ತಲೇ ಇರುತ್ತದೆ. ಸಂಬಂಧಪಟ್ಟ ಇಲಾಖೆ ಸೇತುವೆಗಳ ಎರಡೂ ದಿಕ್ಕಿನ ತಡೆಗೋಡೆಯ ಮೇಲೆ ತಂತಿ ಬೇಲಿ ಅಳವಡಿಸುವ ಮೂಲಕ ಆಗುತ್ತಿರುವ ಜಲಮಾಲಿನ್ಯವನ್ನು ತಪ್ಪಿಸುವಂತೆ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು, ತಾರನಾಥ್ ಮೆಸ್ತ ಶಿರೂರು ಆಗ್ರಹಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಇದೆ, ಅದರಲ್ಲಿ ಹಲವಾರು ಸೇತುವೆಗಳಿವೆ. ಈ ಸೇತುವೆಯಲ್ಲಿ ಈ ನಮ್ಮ ಸಾರ್ವಜನಿಕರು ಬೈಕಿನಲ್ಲಿ, ಕಾರಿನಲ್ಲಿ ಅಥವಾ ಇನ್ನಿತರ ನಡೆದುಕೊಂಡು ಹೋಗಿ ಕಸವನ್ನು ಬಿಸಾಡುವಂಥದ್ದು ನಾವು ನೋಡಿದ್ದೇವೆ. ಇದು ಅಲ್ಲದೆ ಉದ್ಯಾವರದಲ್ಲಿ ಸಿಕ್ಕಾಪಟ್ಟೆ ಬಿಸಾಡ್ತಾರೆ. ಅದು ಅಲ್ಲದೆ ಇದರಲ್ಲಿ ಕೋಳಿ ತ್ಯಾಜ್ಯ ಇನ್ನಿತರ ವಸ್ತುಗಳನ್ನೆಲ್ಲ ಇಲ್ಲಿ ಬಿಸಾಡಿಕೊಂಡು ಇರುವಂಥ ಪರಿಸ್ಥಿತಿ ಈಗ ಕಾಣ ನೋಡ್ಬೋದು. ಇದಕ್ಕೆ ನಾವು ಏನು ಜಿಲ್ಲಾಡಳಿತ ಇದೆ, ಯಾಕಂದರೆ ಈಗ ಏನಾಗಿದೆ ಅಂತ ಹೇಳಿದರೆ ಕಸದ ಒಂದು ಬಿಸಾಡುವಂಥ ತೊಟ್ಟಿಯೇ ನಮ್ಮ ಒಂದು ರಾಷ್ಟ್ರೀಯ ಹೆದ್ದಾರಿ ಆಗಿದೆ ಅಂತ ಹೇಳಲಿಕ್ಕೆ ಇದರಲ್ಲಿ ಕಾಣ್ತದೆ. ಯಾಕಂತೇಳಿದ್ರೆ ಈಗ ನೋಡಿ, ಹೈವೇ ಹತ್ತಿರ ಕೋಳಿ ಅಂಗಡಿಗಳಿರ್ತವೆ, ಅವರು ಕೂಡ ಕೋಳಿಯ ಅಲ್ಲಿ ಬಿಸಾಡಲಿಕ್ಕೆ ಆಗದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೂಡ ಬಿಸಾಡಿ ಅಥವಾ ನೀರಿಗೆ ಬಿಸಾಡುವಂಥದ್ದು ಸಾಧ್ಯ ಇದೆ. ಹಾಗಿರುವಾಗ ಅದರಲ್ಲಿಯೂ ಕೂಡ ವಿಶೇಷತೆಯಾಗಿ ಇದರಲ್ಲಿ ಆತ್ಮಹತ್ಯೆ ಆಗುವಂತಹ ಒಂದು ಏನು ತಡೆಗಟ್ಟಲು ಸಾಧ್ಯತೆ. ಯಾಕಂತೇಳಿ ತಡೆಬೇಲಿ ಅಂತ ಹೇಳಿದರೆ ಕಬ್ಬಿಣದ ಏನು ತಂತಿ ಬೇಲಿಗಳಿವೆ ಅದನ್ನು ಅಳವಡಿಸಿದರೆ ನಮ್ಮ ಏನು ಹೈವೇಯಲ್ಲಿ ಆತ್ಮಹತ್ಯೆಗೂ ಆಗುವಂಥ ತಡೆಯನ್ನು ಹಿಡಿಯಲು ಸಾಧ್ಯತೆ ಇದೆ. ಈ ಆತ್ಮಹತ್ಯೆ ಮಾಡುವಂಥ ಸಂದರ್ಭಗಳು ಬಹಳಷ್ಟು ನಾವು ಈಗ ಕಾಣ್ತಾ ಇದ್ದೇವೆ. ಇದಕ್ಕೂ ನಮ್ಮ ಜಿಲ್ಲಾಡಳಿತವೋ ಅಥವಾ ಏನು ನಮ್ಮ ಮಂತ್ರಿಯವರೋ ಅಥವಾ ನಮ್ಮ MP ಅವರು ಕೂಡ ಇದಕ್ಕೆ